ಮನೆಯ ಒಬ್ಬ ಸದಸ್ಯ ಈ ದೈವ ಅನ್ನುವಂತ ರೀತಿಯಲ್ಲಿ ಹಿರಿಯರು ಆರಾಧನೆ ಮಾಡ್ಕೊಂಡು ಬಂದಿರುವಂತದ್ದು. ಅದಕ್ಕೆ ದೈವ ನುಡಿಗಟ್ಟಿನಲ್ಲಿ ಹೇಳೋದಿದೆ, ಪೂತಲ್ಪ ಪೂತ ಇಸಲ್ ಬಾಂಡಲ ಯಾನಿಗಲೆ ಭಕ್ತಿಗೆ ಒಲಿಯೊಂದು ಬರ್ಪೆ. ಅದು ತಿಳಿಯದವರು ತಾವು ಕೇವಲ ತಮ್ಮ ಒಂದು ಕಮರ್ಷಿಯಲ್ ಉದ್ದೇಶಕ್ಕಾಗಿ ಈ ತುಳುನಾಡಿನ ದೈವಾರಾಧನೆಯನ್ನ ಬಳಸಿಕೊಂಡಿರುವಂತದನ್ನು ನಾವು ಖಂಡಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದೆ. ದೈವ ಹಾಗೆ ಯಾರೊಬ್ಬರ ಮೇಲೆ ಕೂಡ ಸುಖ ಸುಮ್ಮನೆ ಬರುವುದಿಲ್ಲ. ನಾವು ಇಡೀ ಕುಟುಂಬವನ್ನ ಕರ್ಕೊಂಡು ಕಾಂತಾರ ಸಿನಿಮಾ ತೋರಿಸ್ಲಿಕ್ಕೆ ಹೋಗ್ತೇವೆ, ಅದೇ ಕುಟುಂಬವನ್ನ ಕರ್ಕೊಂಡು ನಮ್ಮ ದೈವದ ಮನೆಗೆ ಹೋಗ್ತೇವಾ? ಅದು ಪ್ರಶ್ನೆಯಾಗಿ ಉಳ್ಕೊಂಡಿದೆ ಇವತ್ತಿನವರೆಗೂ. ನಮ್ಮ ದೈವಾರಾಧನೆ ಅನ್ನುವಂಥದ್ದು ಅದು ನಮ್ಮ ಸಂಸ್ಕೃತಿಯ ಒಳಗೆ ಆಚರಣೆ ಮಾಡಿ ಇರ್ಲಿಕ್ಕೆ ಬಿಟ್ಟು ಬಿಡಿ. ಅದನ್ನು ನೀವು ಸಿನಿಮಾಗಳಲ್ಲಿ ಜಗತ್ತಿಗೆ ತೋರಿಸಬೇಕಾದಂತಹ ಅವಶ್ಯಕತೆಯೂ ಇಲ್ಲ, ನಮಗೆ ಅದರ ಅನಿವಾರ್ಯತೆಯೇ ಇಲ್ಲ. ನಮಸ್ಕಾರ ಮಾತೆರೆಗ್ಲ, ತುಳುನಾಡು ಲಾಗ್ಸ್ ಚಾನಲ್ ವೀಕ್ಷಣೆ ಮಾಡ್ತಂದು ಪುನಃ ಮಾತೆರೆಗ್ಲ ಕುಡರ ಎಂಕಲ ಚಾನೆಲ್ ವೆಲ್ಕಮ್ ಮಾಡ್ತಂದು ನಿಗುಲು ಎಂಕಲ ಚಾನೆಲ್ ಸಬ್ಸ್ಕ್ರೈಬ್ ಮಲ್ದಿತ್ತು ಜರಡ ನನಾತ್ ಚಾನೆಲ್ ಸಬ್ಸ್ಕ್ರೈಬ್ ಮಲ್ಪ್ಲೆ ಎಂಕಲೆಗೆ ನನಾತ್ ಮಾಹಿತಿ ಕೊರ್ಲೆ ಸಪೋರ್ಟ್ ಮಲ್ಪ್ಲೆ ಪನೊಂದು ಇನಿತ ವಿಡಿಯೋ ನೆಂಕಲು ಕನ್ನಡ ಮಲ್ತೊಂದುಲ್ಲ ದಯ ಪಂಡ ಒಂದು ತುಳುನಾಡು ಗಾವಲಿ ಪುನಂಚಿತ್ತಿನ ಮಲ್ಲ ದೌರ್ಜನ್ಯ ಬಂದೆ ಪನೊಲಿ ಒಂದೇನು ಇಡೀ ಕರ್ನಾಟಕಕ್ಕೂ ತೆರಿಪೋಡು ಬಂದಿನ ಉದ್ದೇಶೋಡು ಈ ವಿಡಿಯೋ ನೆಂಕಲು ಕನ್ನಡ ಮಲ್ತೊಂದುಲ್ಲ. ನಾವು ಒಂದೆರಡು ವಿಡಿಯೋ ಕ್ಲಿಪ್ಗಳನ್ನ ತೋರಿಸ್ತೇವೆ, ಅದನ್ನ ನೋಡ್ಕೊಂಡು ಬನ್ನಿ. ನೋಡಿ, ಈ ವಿಡಿಯೋಗಳಲ್ಲಿ ವ್ಯಕ್ತಿಗಳು ಅವರ ಮೇಲೆ ದೈವ ಬಂತು ಅನ್ನುವಂತ ರೀತಿಯಲ್ಲಿ ನಡ್ಕೊಳ್ತಾ ಇರುವಂತದ್ದು, ಅದು ಪಬ್ಲಿಸಿಟಿ ಅನ್ನುವಂತ ಹುಚ್ಚೋ ಅಥವಾ ಅವರಿಗೆ ಏನೋ ಒಂದು ಆಕರ್ಷಣೆ ಆಗಿದೆ ಅನ್ನುವಂತ ಅವರ ಆಂತರಿಕವಾದಂತಹ ಭಾವನೆಯೋ ಗೊತ್ತಿಲ್ಲ. ಆದ್ರೆ ನಾವು ತುಳುನಾಡಿನವರಾಗಿದ್ದುಕೊಂಡು ಅದರ ಬಗ್ಗೆ ಎಲ್ರಿಗೂ ತಿಳಿಸಿ ಹೇಳುವಂತಹದ್ದು ನಮ್ಮ ಕರ್ತವ್ಯ ಅಂತ ಭಾವಿಸಿಕೊಳ್ಳುತ್ತಾ ಇವತ್ತು ನಾವು ಯಾವ ವಿಚಾರವನ್ನ ಹೇಳ್ಬೇಕು ಅಂತ ಹೇಳಿದ್ರೆ, ದೈವಾರಾಧನೆ ಅಂದ್ರೆ ಏನು ಮತ್ತು ದೈವಾರಾಧನೆಯನ್ನ ಯಾರು ಮಾಡಬೇಕು, ದೈವಾರಾಧನೆಯನ್ನ ಯಾವ ರೀತಿಯಾದಂತಹ ಅಡಚಣೆಗಳು ಪ್ರಸ್ತುತ ಸಮಾಜದಲ್ಲಿ ಆಗ್ತಾ ಇದೆ ಮತ್ತು ಕಾಂತಾರ ಅನ್ನುವಂತಹ ಸಿನಿಮಾ ದೈವಾರಾಧನೆಗೆ ಕೊಟ್ಟಂತಹ ಕೊಡುಗೆ ಮತ್ತು ಅದರದ್ದಾದಂತಹ ವಿರೋಧಾಭಾಸಗಳು ಏನು ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತದೆ. ಮೊದಲನೇದಾಗಿ ದೈವಾರಾಧನೆ ಅಂತ ಹೇಳಿದ್ರೆ ಏನು? ನಮ್ಗೆ ಬಹಳ ಜನರಿಗೆ ದೈವಾರಾಧನೆ ಅಂತ ಹೇಳಿದ್ರೆ ಅದು ಏನೋ ಒಂದು ವೇಷ ಹಾಕೊಂಡು ಬರ್ತಾರೆ, ಕುಣಿತಾರೆ ರಾತ್ರಿ ಇಡೀ, ಈ ರೀತಿಯಾದಂತಹ ಯೋಚನೆಗಳು ಬಹಳಷ್ಟು ಹೊರಗಿನವರಿಗೆ, ತುಳುನಾಡಿನವರಿಗೆ ಅದರ ಬಗ್ಗೆ ಅರಿವು ಇದೆ. ದೈವಾರಾಧನೆ ಅಂತ ಹೇಳಿದ್ರೆ ನಮ್ಮಲ್ಲಿ ತುಳುವಲ್ಲಿ ಮಾತು ಹೇಳಿದಾಗೆ ಉಡಲಗದ್ದಿಗೆಡು ನಂಬೊಂದು ಕೊಡಿಯಡಿಟ್ ಆರಾಧನೆ ಮಲ್ತೊಂದು ಬರ್ಪಿನ ಚಿತ್ತಿನ ಸತ್ಯೊಲುವು ಅಂತ ಒಂದು ಮಾತಿದೆ. ಅಂದ್ರೆ ನಾವು ಮನಸ್ಸಿನೊಳಗಡೆ ಅದನ್ನ ನಂಬಿಕೊಂಡು ಬರುವಂತಹದ್ದು ದೈವಾರಾಧನೆ. ನಾವು ಒಂದಷ್ಟು ದೈವಗಳನ್ನ ಹೆಸರು ಹೇಳ್ತಾ ಬಂದ್ರೆ ಬಹಳಷ್ಟು ಇದೆ. ನೀವು ಕಾಂತಾರದಲ್ಲಿ ಒಂದೆರಡು ದೈವಗಳ ಬಗ್ಗೆ ಅವರು ಹೇಳಿದ್ದಾರೆ ಬಿಟ್ರೆ, ಅದನ್ನ ಅವರಿಗೆ ಯಾವ ರೀತಿ ಬೇಕು ಆ ರೀತಿ ಚಿತ್ರಿಸಿದ್ದಾರೆ ಅನ್ನುವಂಥದ್ದನ್ನ ಬಿಟ್ರೆ ಬೇರೆ ಅದರಲ್ಲಿ ದೈವಾರಾಧನೆ ಅಂದ್ರೆ ಏನು ಮತ್ತು ಆ ದೈವಾರಾಧನೆಯನ್ನ ನಾವು ಯಾವ ರೀತಿ ಆಚರಿಸ್ತೇವೆ ಅನ್ನುವಂಥದ್ರ ಬಗ್ಗೆ ಏನು ಹೇಳಿಲ್ಲ. ಅದಕ್ಕಾಗಿ ದೈವಾರಾಧನೆ ಅಂತ ಹೇಳಿದ್ರೆ ಅದು ಪ್ರತಿಯೊಬ್ಬರ ಮನೆಯಲ್ಲಿ ಅದು ಮನೆ ಮಂಚವನಲ್ಲಿ ಆರಾಧನೆ ಮಾಡ್ಕೊಂಡು ಬರುವಂತಹ ಶಕ್ತಿಗಳು. ಅಂದ್ರೆ ಏನು ಇಲ್ಲದ ಕಾಲಘಟ್ಟದಲ್ಲಿಯೂ ಕೂಡ ನಮ್ಮ ಮನೆಯ ಒಬ್ಬ ಸದಸ್ಯ ಈ ದೈವ ಅನ್ನುವಂತ ರೀತಿಯಲ್ಲಿ ಹಿರಿಯರು ಆರಾಧನೆ ಮಾಡ್ಕೊಂಡು ಬಂದಿರುವಂತದ್ದು. ಅದಕ್ಕೆ ದೈವ ನುಡಿಗಟ್ಟಿನಲ್ಲಿ ಹೇಳೋದಿದೆ, ಪೂತಲ್ಪ ಪೂತ ಇಸಲ್ ಬಾಂಡಲ ಯಾನಿಗಲೆ ಭಕ್ತಿಗೆ ಒಲಿಯೊಂದು ಬರ್ಪೆ. ಅಂದ್ರೆ ಹೂ ಹಾಕುವಲ್ಲಿ ಹೂವಿನ ಎಸಳು ಹಾಕಿದ್ರು ಕೂಡ ನಮ್ಮ ದೈವಗಳು ನಮ್ಮ ಕೈ ಹಿಡ್ಕೊಂಡು ಮುನ್ನಡೆಸ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ನಂಬಿಕೆ ಇದೆ ನಮ್ಮಲ್ಲಿ. ಆ ರೀತಿಯಾದಂತಹ ದೈವಾರಾಧನೆಯನ್ನ ಇವತ್ತು ಈ ಲಕ್ಷಗಟ್ಟಲೆ ಖರ್ಚು ಮಾಡಿಕೊಂಡು ವೈಭವೋಪೇತವಾದಂತಹ ಸೆಟ್ಗಳಲ್ಲಿ ದೈವದ ಬಣ್ಣಗಳನ್ನ ಬಳಕೆ ಮಾಡಿಕೊಂಡು ದೈವದ ಬಣ್ಣ ಮತ್ತು ದೈವದ ಯಾವ ಉಡುಗೆ ತೊಡುಗೆ ಇದೆ ಅದು ತಲೆಪಟ್ಟಿ, ತಲೆಮಣಿ, ಕೈಯ ಕರ್ಸಲೆ, ಮುಖದ ಅರದಲ, ಕಾಲಿನ ಗದ್ದರ, ಕೈದಂಡೆ, ಇಜಾರ ಏನೋ ಏನು ಹೇಳ್ತೇವೆ ಅದೆಲ್ಲವೂ ತುಳು ಶಬ್ದಗಳು. ನೀವು ತುಳುನಾಡಿನ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಅದ ದೈವಾರಾಧನೆಯ ಜಿಜ್ಞಾಸೆಗಳ ಬಗ್ಗೆ ಒಂದಷ್ಟು ಪುಸ್ತಕಗಳನ್ನೇ ನಾವು ನಿಮಗೆ ಕೊಡಬಹುದು. ಈ ರೀತಿಯಾದಂತಹ ತುಳು ಇತಿಹಾಸವನ್ನೇ ತಿಳಿಯದವರು ತಾವು ಕೇವಲ ತಮ್ಮ ಒಂದು ಕಮರ್ಷಿಯಲ್ ಉದ್ದೇಶಕ್ಕಾಗಿ ಈ ತುಳುನಾಡಿನ ದೈವಾರಾಧನೆಯನ್ನ ಬಳಸಿಕೊಂಡಿರುವಂತದನ್ನು ನಾವು ಖಂಡಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದೆ.
ಈ ದೈವಾರಾಧನೆ ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂತಹ ವಿಶೇಷತೆ, ವಿಭಿನ್ನತೆ. ತುಳುನಾಡಿನಲ್ಲಿ ಕಾಣಸಿಗುವಂತ ಈ ಕೇರಳ ಭಾಗದಲ್ಲಿ ಬಂದ್ರೆ, ಈ ಪಶ್ಚಿಮ ಕೇರಳ ಮತ್ತು ಉತ್ತರ ಕೇರಳ ಭಾಗದಲ್ಲಿ ಬಂದ್ರೆ ಅಲ್ಲಿ ತಯ್ಯಂ ಅನ್ನುವಂತಹ ಕುಣಿತ ಇರುತ್ತೆ. ಆ ತಯ್ಯಂ ಅಂದ್ರೆ ಅದು ದೈವಗಳು, ಆ ಭಾಗದಿಂದ ಇಲ್ಲಿ ಕರ್ನಾಟಕದ ಕರಾವಳಿ ಭಾಗ ಎಲ್ಲ ಪ್ರದೇಶಗಳು ದೈವಾರಾಧನೆಯನ್ನ ಆರಾಧಿಸ್ಕೊಂಡು ಬಂದಿರುವಂತದ್ದು. ಹಿಂದಿನ ಕಾಲದಲ್ಲಿ ದೈವಾರಾಧನೆ ಅಂತ ಹೇಳಿದ್ರೆ ವರ್ಷದಲ್ಲಿ 3 ಸಲ, ಅದು ಚೌತಿ ಇರ್ಬೋದು, ಆ ಬಳಿಕ ದೀಪಾವಳಿ, ಆ ಬಳಿಕ ಈ ಮೇ ತಿಂಗಳಲ್ಲಿ ಬರುವಂತಹ ದೇಶದ ತಂಬಿಲ ಅಂತ ಏನ್ ಹೇಳ್ತೇವೆ ನಾವು, ದೈವಗಳಿಗೆ ಭೋಗ ಅಂತ ಏನ್ ಹೇಳ್ತೇವೆ, ಅದು ಆ 3 ಮಾತ್ರ ಆಚರಣೆಗಳನ್ನು ನಡ್ಕೊಂಡು ಬಂದ್ರು ಕೂಡ ಆ ಬಳಿಕ ಈಗ ಸ್ಥಿತಿಗತಿಗಳು ಉತ್ತಮ ಮಟ್ಟಕ್ಕೆ ಬಂದು ಅಲ್ಲಿಂದ ವರ್ಷ ಪ್ರತಿ ಕೋಲ ನೇಮ ಕೊಡುವಂತಹ ಮನೆಗಳು ಇದ್ದಾವೆ. ಈ ರೀತಿಯಾದಂತದ್ದು. ಮತ್ತೆ ನಿಮ್ಗೆ ದೈವಾರಾಧನೆಯ ಬಗ್ಗೆ ಅದರ ಪುರಾಣ ತಿಳಿಬೇಕು, ಕಾರಣಿಕ ತಿಳಿಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಬ್ರಹ್ಮ ಬೈದರ್ಕಳ ಗರಡಿ ಬಂದ್ರೆ, ನಾವು ಕುದಿಗ್ರಾಮದ ಬ್ರಹ್ಮ ಬೈದರ್ಕಳ ಗರಡಿ ಅದರದ್ದೇ ಆದಂತಹ ಇತಿಹಾಸ ಇದೆ. ಬಸ್ತಿಯಲ್ಲಿ ಬಂದ್ರೆ ಅಲ್ಲಿ ಬಸ್ತಿ ವರ್ತೆಕಲ್ ಕೂಡ, ಅದೇ ರೀತಿ ಪಳ್ಳಿ ಮಂಗಂದಿ ಮಠ ಇಲ್ಲಿಯ ವರ್ತೆಕಲ್ ಕೂಡ ಬಂದ್ರೆ ಅದರ ಇತಿಹಾಸವನ್ನ ಅಲ್ಲಿ ತಿಳ್ಕೊಳ್ಬಹುದು. ಇನ್ನು ಜುಮಾದಿ ಅಂದ್ರೆ ನಾವು ಧೂಮಾವತಿ ಜುಮಾದಿ ಮತ್ತು ಬೊಬ್ಬರಿಯ ಬ್ರಹ್ಮ ಮುಗೇರ್ಕಳ ಈ ವಿಚಾರ ಬಂದ್ರೆ ಕಾಜರಗೊತ್ತು. ಈ ರೀತಿಯ ನಾವು ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸ್ಥಳೀಯ ಮಟ್ಟದಲ್ಲಿ ನಮಗೆ ಸಿಗಬಹುದಾದಂತಹ ಮಾಹಿತಿಗಳನ್ನ, ಪುರಾತನವಾದಂತಹ ಮತ್ತು ನಮ್ಮ ಸಂಸ್ಕೃತಿಯ ಮಣ್ಣಿನ ಸೊಗಡಿನೊಂದಿಗಿರುವಂತಹ ಮಾಹಿತಿಗಳನ್ನ ಇಂತಹ ಕ್ಷೇತ್ರಗಳಲ್ಲಿ, ಈಗ ಬಬ್ಬುವಿನ ಆರಾಧನೆ ಬಂದ್ರೆ ಅಲ್ಲಿ ಕೋಡಿಕೊಂಡಾಲದಿಂದ ಹಿಡಿದು ಮಣಿಪಾಲ ಇಲ್ಲಿ ಬಹಳ ಪ್ರಸಿದ್ಧವಾದಂತಹ ಆಚರಣೆ ಕೂಡ ನಡೀತಾ ಇದೆ. ಇನ್ನು ಕಾಂತೇರಿ ಜುಮಾದಿ ಅಂತ ಬಂದ್ರೆ ನಾವು ಬಹಳಷ್ಟು ವರ್ಷಗಳಿಂದ ಅದರ ಕಲೆಗಾರಿಕವನ್ನ ತೋರಿಸ್ತಾ ಬಂದು ಅಲ್ಲಿ ನೆಲೆ ನಿಲ್ಲಿಕ್ಕೆ ಬಿಡುವುದಿಲ್ಲ ಅನ್ನುವಂತಹ ಜಾಗದಲ್ಲಿ ಕೂಡ ಇವತ್ತಿಗೂ ಯಾವುದೇ ಎಷ್ಟೇ ಹಣವಂತರು ಬಂದರೂ ಕೂಡ ಅವರಿಂದ ಎಬ್ಬಿಸ್ಲಿಕ್ಕೇನೆ ಸಾಧ್ಯ ಆಗದೆ ಇರುವಂತಹ ನೆಲ್ಲಿದಡಿ ಗೊತ್ತು ಇದೆ. ಈ ರೀತಿ ಇನ್ನು ಪಂಚಜುಮಾದಿ ಅನ್ನುವಂತಹ ಕ್ಷೇತ್ರ ಬಂದ್ರೆ ನಿಟ್ಟೂರು ಅಡ್ಕದ ಕಟ್ಟೆ ಇರ್ಬೋದು, ಅದೇ ರೀತಿ ನೆಲ್ಲಿಕಟ್ಟೆಯ ಬಬ್ಬುಸ್ವಾಮಿ ಇರ್ಬೋದು. ಈ ರೀತಿಯಾದಂತಹ ಕ್ಷೇತ್ರಗಳಿಗೆ ನೀವು ಹೊರಗಿನವರಿಗೆ ನಾನು ವಿಶೇಷವಾಗಿ ಹೇಳುವಂತದ್ದು, ನೀವು ಬಂದು ಇಲ್ಲಿ ಆ ದಿನದಲ್ಲಿ ಏನು ನಡೆಯುತ್ತೆ, ಅದು ನಾವು 16 ಕಟ್ಲೆ ಅಂತ ನಮ್ಮ ತುಳುವಲ್ಲಿ ಒಂದು 16 ಅದರ ಅಂಗಾಂಗಗಳು ಅಂತ ಏನ್ ಹೇಳ್ತೇವೆ, ಅದು ಹೊರಗಿನ ವಿಚಾರಕ್ಕೆ ಬಂದ್ರೆ ಇಲ್ಲಿ ಮಣ್ಣ ಮುಹೂರ್ತದಿಂದ ಹಿಡಿದು ಭಂಡಾರ ಒಳಗೆ ಹೋಗುವವರೆಗೆ. ಇನ್ನು ಕೊಡಿಯಡಿಯ ವಿಚಾರಕ್ಕೆ ಬಂದ್ರೆ ಅಲ್ಲಿ ಎಣ್ಣೆ ಬುಳ್ಯದಿಂದ ಹಿಡಿದು ಪಿರಿಬುಳ್ಯ ಅನ್ನುವಂತಹ 16 ಕಟ್ಲೆಗಳು ಏನಿದೆ, ಅದರ ಮಧ್ಯದಲ್ಲಿ ನಡೆಯುವಂತಹ ದೈವದ ಪ್ರಕ್ರಿಯೆಗಳನ್ನ ನೀವು ನೋಡ್ಬೇಕೆ ಹೊರತು ಯಾವುದೋ ಸಿನಿಮಾದಲ್ಲಿ ಒಂದು ಇಷ್ಟಿಷ್ಟು ಚಿಕ್ಕ ಕ್ಲಿಪ್ಗಳನ್ನ ತಗೊಂಡು ಬಂದು ಇದೇ ದೈವಾರಾಧನೆ ಮೈ ಮೇಲೆ ಬಂದು ಆವೇಶ ಆಗುವಂತದ್ದು ದೈವಾರಾಧನೆ ಅಂತ ಹೇಳಿದ್ರೆ ಅದು ನಮ್ಮಲ್ಲಿನ ಮೂರ್ಖತನ ಅಂತ ಆಗುತ್ತೆ ಮತ್ತು ನಿಮಗೆ ತಿಳಿಯದೆ ಮಾಡುವಂತ ತಪ್ಪು ಅಂತ ಆಗುತ್ತೆ. ಅದಕ್ಕಾಗಿ ನಾವು ಹೇಳ್ತಾ ಇರುವಂತದ್ದು, ಇನ್ನು ದೈವ ಮೈ ಮೇಲೆ ಬರುವಂತದ್ದು, ಆವೇಶ ಆಗುವಂತದ್ದು ಆ ಸಿನಿಮಾಗಳನ್ನ ನೋಡಿಯೂ ಸಿನಿಮಾದಲ್ಲಿಯೂ ಇದೆ ಮತ್ತು ಆ ಸಿನಿಮಾವನ್ನ ನೋಡಿ ಹೊರಗೆ ಜನ ಮಾಡುವಂತದ್ದು ಇದೆ. ನಾವು ಹೇಳುವಂತದ್ದು, ದೈವ ಹಾಗೆ ಯಾರೊಬ್ಬರ ಮೇಲೆ ಕೂಡ ಸುಖ ಸುಮ್ಮನೆ ಬರುವುದಿಲ್ಲ. ದೈವ ಆರಾಧನೆ ಅಂತ ಹೇಳಿದ್ರೆ ಅದರಲ್ಲಿ ದೈವದ ದರ್ಶನ ಪಾತ್ರೆ ಅಂತ ಏನ್ ಹೇಳ್ತೇವೆ, ಅದು ಹಿಂದಿನ ಕಾಲದಲ್ಲಿ ಊರಿಗೆ ಒಬ್ಬ ದರ್ಶನ ಪಾತ್ರೆ ಅನ್ನುವಂತ ನಿಯಮ ಇತ್ತು. ಆತ ಆ ಊರನ್ನ ಬಿಟ್ಟು ಇನ್ನೊಂದು ಊರಲ್ಲಿ ಹೋಗಿ ದರ್ಶನದ ಚಾಕ್ರಿಯನ್ನೂ ಕೂಡ ಮಾಡ್ಲಿಕ್ಕಿಲ್ಲ. ಮಾಡಿದ್ರೆ ಆತನನ್ನ ಈ ಊರಿನಿಂದ ಬಹಿಷ್ಕಾರ ಮಾಡುವಂತಹ ದಿನಗಳು ಹಿಂದಿನ ದಿನಗಳಲ್ಲಿ ಇದ್ದು. ಅಂದ್ರೆ ಆ ದೈವಾರಾಧನೆ ಈ ಊರಿನ ಮಟ್ಟಕ್ಕೆ, ನಮ್ಮ ಊರಿನ ಪರಿಚಯಸ್ಥರ ಮಟ್ಟಕ್ಕೆ ತಾವು ಆ ದೈವಾರಾಧನೆಯಲ್ಲಿ ದರ್ಶನ ಪಾತ್ರೆಯನ್ನ ದೈವದೆದುರಿಗೆ ನಿಲ್ಲಿಸಿ ಆತನಿಗೆ ದೈವದ ಔಷಧೆಣ್ಣೆ ಅಂತ ಏನ್ ಹೇಳ್ತೇವೆ ಅದನ್ನ ಕೊಟ್ಟು ಅಲ್ಲಿಂದ ಆದ ವ್ಯಕ್ತಿಗೆ ದರ್ಶನಾವೇಶ ಭರಿಸಿ ಆ ವ್ಯಕ್ತಿಯಿಂದ ಸರಿ ತಪ್ಪುಗಳ ವಿಮರ್ಶೆ ನಡೀತಾ ಇತ್ತು. ಇನ್ನು ಕುಟುಂಬ ವರ್ಗಕ್ಕೆ ಅಂತ ಬಂದ್ರೆ ಕುಟುಂಬ ವರ್ಗದಲ್ಲಿ ಕೂಡ ದರ್ಶನ ಎಲ್ಲರ ಮೇಲೂ ಬರುವುದಿಲ್ಲ, ಅದು ಕೂಡ ಎಲ್ಲಾ ಸಂದರ್ಭದಲ್ಲೂ ಬರುವುದಿಲ್ಲ. ಕೆಲವೊಮ್ಮೆ ಕುಟುಂಬದಲ್ಲಿ ಒಬ್ಬರು ತಪ್ಪಿದ್ರೆ ಇಬ್ಬರಲ್ಲಿ ಮಾತ್ರ ಬರುವಂತಹ ಕೆಲವು ಪ್ರದೇಶಗಳು ಇದೆ, ಇಲ್ಲ ಅಂತ ಹೇಳುದಿಲ್ಲ. ಅದರಲ್ಲಿ ಯಾವ ಸಂದರ್ಭ ಅಂತ ಕೇಳಿದ್ರೆ ಈ ಸಂತೋಷದ ಸಂದರ್ಭ, ಮನೆಯಲ್ಲಿ ಈ ಮದುವೆಗಳು ಇನ್ನಿತರ ಸಂದರ್ಭಗಳು ನಡೆಯುವ ಯಾವ್ದಾದ್ರು ಒಳ್ಳೆ ಶುಭ ಕಾರ್ಯಗಳಿದ್ರೆ ಅಂತಹ ಸಂದರ್ಭಗಳಲ್ಲಿ ಸಂತೃಪ್ತಿ ಆಗಿದೆ ಅನ್ನುವಂತ ಕಾರಣಕ್ಕಾಗಿ ಒಂದು ಅರೆಕ್ಷಣ ಬಂದು ಹೋಗುವಂತದ್ದಿದೆ. ಇಲ್ಲ ಅಂತ ಹೇಳಿದ್ರೆ ಏನಾದ್ರೂ ದೋಷಗಳಿದ್ರೆ, ಮನೆತನಗಳಲ್ಲಿ ಹೇಳಿದಂತಹ ಕೆಲಸಗಳನ್ನ ನೆರವೇರಿಸದೇ ಇರುವಂತದ್ದು, ದೈವಕ್ಕೆ ಹೇಳಿದಂತಹ ಹರಕೆಗಳನ್ನ ತೀರಿಸದೇ ಇರುವಂತದ್ದು, ಇಂತಹ ಸಂದರ್ಭಗಳಲ್ಲಿ ಏನಾದ್ರೂ ದೋಷಗಳಿದ್ರೆ ಅಥವಾ ಮುಂದೆ ಏನಾದ್ರೂ ಅನಾಹುತಗಳು ಆಗುವಂತದ್ದಿದ್ರೆ ಅಂತಹ ಸಂದರ್ಭಗಳಲ್ಲಿ ದೈವ ಬಂದು ಯಾರದಾದ್ರೂ ಮನೆಯಲ್ಲಿ, ಅದು ಕೂಡ ನಿರ್ದಿಷ್ಟ ವ್ಯಕ್ತಿಗಳ ಮೈ ಮೇಲೆ ಬಂದು ಅವರಿಗೆ ಮನೆತನದವರಿಗೆ ಹೇಳುವಂತದ್ದು ಇದೆ. ಆದ್ರೆ ಈಗ ಸಿನಿಮಾಗಳನ್ನು ನೋಡಿ
ಎಲ್ಲರ ಮೈಯಲ್ಲೂ ದೈವ ಬರುವುದು, ಅವರು ಎಲ್ಲರೂ ರಸ್ತೆಯಲ್ಲಿ ಬಂದು ಕುಣಿಯೋದು, ಕೈಯಲ್ಲಿ ದಿವಟಿಗೆಗಳನ್ನ ಹಿಡ್ಕೊಂಡು ಓಡಾಡುವಂತದ್ದು, ಈ ರೀತಿಯಾದಂತಹ ಆಭಾಸಗಳನ್ನ ಸಮಾಜದ ಮುಂದೆ ತಂದು ನೀವು ದೈವಾರಾಧನೆಯನ್ನ ಅದು ಡೊಂಬರಾಟ ರಸ್ತೆ ಬದಿಯಲ್ಲಿ ಯಾರು ಬೇಕಾದ್ರೂ ಮಾಡಬಹುದು ಅನ್ನುವಂತ ರೀತಿಯಲ್ಲಿ ನಡೆಸ್ತೀರಿ. ರಸ್ತೆಯಲ್ಲಿ ಬಂದು ಕೂತಿವೆ, ರಸ್ತೆಯ ಟ್ಯಾಬ್ಲೋಗಳ ಮೊನ್ನೆ ಒಂದು ನೋಡಿದ ಟ್ಯಾಬ್ಲೋದಲ್ಲಿ ದೈವ ಇದೆ. ನಾವು ದೈವವನ್ನ ಅದಕ್ಕೆ ಆದಂತಹ ಒಂದು ಸೀಮಿತವಾದಂತಹ ಚೌಕಟ್ಟಿನೊಳಗೆ ಆರಾಧನೆ ಮಾಡ್ಕೊಂಡು ಬರುವಂತಹ ದೈವ ಇವತ್ತು ರಸ್ತೆಗೆ ಬಂದು ನಿಂತಿದೆ, ಟ್ಯಾಬ್ಲೋದಲ್ಲಿ ಹೋಗ್ತಾ ಇದೆ, ಕಾಲೇಜ್ ಡೇಗಳಲ್ಲಿ ಸೆಲೆಬ್ರೇಷನ್ ಆಗ್ತಾ ಇದೆ. ಯಾವುದೋ ಕಂಪನಿಗಳಲ್ಲಿ ಕಾಂತಾರ ಅನ್ನುವಂತ ಹೆಸರಿನೊಂದಿಗೆ ದೈವದ ತಲೆಪಟ್ಟಿ, ಆಭರಣಗಳು, ಮುಖಕ್ಕೆ ಅರದಲ, ಕಾಲಿನ ಗಗ್ಗರಗಳು ಯಾವುದೋ ಕಂಪನಿಯಲ್ಲಿ ಅಲೆದಾಡ್ತಾ ಇದೆ. ಇನ್ಯಾವುದೋ ಮ್ಯೂಸಿಯಂಗಳಲ್ಲಿ ದೈವದ ಮುಖಮೂರ್ತಿಗಳನ್ನ ಇಡ್ತಾ ಇದ್ದಾರೆ. ಇದೆಲ್ಲ ನಮ್ಗೆ ನೋವು ತರಿಸುವಂತ ವಿಚಾರ. ಮೊನ್ನೆ ಒಂದು ನಾನ್ ಹೇಳ್ಬೇಕು ಅಂತ ಕೇಳಿದ್ರೆ, ಈಗ ಈ ಟ್ಯಾಬ್ಲೋದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ನಮ್ಮಲ್ಲಿ ಒಂದು ಕ್ರಮ ಇದೆ, ದೈವ ಒಲಸರಿ ಹೋಗುವುದು ಅಥವಾ ದೈವ ಇನ್ನೊಂದು ದೈವದ ಭಂಡಾರ ಹೋಗುವುದು ಮತ್ತು ಭಂಡಾರ ಹಿಂದೆ ಬರುವುದು. ಈ ಒಲಸರಿಯ ಸಂದರ್ಭ, ದೈವದ ಒಲಸರಿ ಹೋಗುವಂತಹದ್ದು, ಭಂಡಾರ ಹೋಗುವಂತಹ ಇಂತಹ ಸಂದರ್ಭಗಳಲ್ಲಿ ಈಗಿನ ರಸ್ತೆಯಲ್ಲಿ ಹೋಗುವಾದಂತ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ್ಲೂ ಕೂಡ ನಮ್ಮಲ್ಲಿ ಏನ ಮಾಡ್ತಾರೆ ಅಂತ ಕೇಳಿದ್ರೆ, ದೈವಗಳ ಹೋಗುವಂತಹ ಸಂದರ್ಭಗಳಲ್ಲಿ ರಸ್ತೆಯನ್ನ ನಿಲ್ಲಿಸ್ತಾರೆ. ಅಥವಾ ತುಳುನಾಡಿನ ಜನರು ಕೂಡ ಅಷ್ಟೇ, ತಾವೇ ಸ್ವಯಂ ಪ್ರೇರಿತರಾಗಿ ರಸ್ತೆಯಲ್ಲಿ ನಿಲ್ತಾರೆ. ಯಾಕೆ ಅಂತ ಕೇಳಿದ್ರೆ, ಅಂತಹ ಸಂದರ್ಭಗಳಲ್ಲಿ ರಸ್ತೆಯನ್ನು ದಾಟ್ಕೊಂಡು ಹೋಗಬಾರ್ದು, ದೈವಗಳು ಹೋಗ್ತಾ ಇದ್ದಾವೆ, ಆ ದಾರಿಯಲ್ಲಿ ನಾವು ಹೋಗಬಾರ್ದು ಅನ್ನುವಂಥದ್ದು ನಮ್ಮ ಅರಿವಲ್ಲಿ ಇದೆ. ಆದ್ರೆ ಅದೇ ದೈವವನ್ನ ಈಗ ನೀವು ಟ್ಯಾಬ್ಲೋಗೆ ತರ್ತೀರಿ ಅಂತ ಆದ್ರೆ, ಟ್ಯಾಬ್ಲೋದ ರಸ್ತೆಯಲ್ಲಿ ವಾಹನಗಳೊಂದಿಗೆ ಟ್ಯಾಬ್ಲೋ ಕೂಡ ಹೋಗ್ಬೇಕಾದ್ರೆ ನಮ್ಮ ದೈವವನ್ನ ಯಾವುದೋ ಒಂದು ವಸ್ತುವಿನ ರೀತಿಯಲ್ಲಿ ಜನ ಕಾಣ್ತಾರೆ ಅಂತ ಆದ್ರೆ, ಅದು ನಮ್ಮ ಭಾವನೆಗಳಿಗೆ ಅದೆಷ್ಟು ನೋವು ತರಿಸ್ತಿರ್ಬೇಡ ಅನ್ನುವಂಥದ್ದು ಕೂಡ ತಮ್ಮೆಲ್ಲರ ಗಮನದಲ್ಲಿ ಇರ್ಲಿ. ಸಮಸ್ಯೆಗಳು ಏನಂತ ಕೇಳಿದ್ರೆ, ಒಂದು ದೈವ ಬಣ್ಣ ಹಾಕುವಾಗ, ದೈವನರ್ತಕ ಬಣ್ಣ ಹಾಕುವಾಗ ಆ ಬಣ್ಣ ಹಾಕುವುದನ್ನ ಕೂಡ ಹೊರಗಿನ ಸಮಾಜಕ್ಕೆ ತೋರಿಸ್ತಾ ಇರಲಿಲ್ಲ. ಅದು ಒಲಿಮದೆ ಅಂತ ಹೇಳ್ತೇವೆ, ಅದರ ಒಳಗಿನಿಂದನೇ ಬಣ್ಣ ಹಾಕಿ ಆ ಬಳಿಕ ಆತ ಹೊರಗೆ ಬರ್ತಾ ಇದ್ದ. ಈಗ ಏನಾಗಿದೆ ಅಂತ ಕೇಳಿದ್ರೆ, ಈ ಪ್ರಚಾರದ ಹುಚ್ಚಿನಿಂದಾಗಿ ಈ ವಿಡಿಯೋ ಮಾಡುವವರಿಗೂ ಅದನ್ನ ತೋರಿಸ್ಬೇಕು, ಈ ದೈವ ನರ್ತಕರಿಗೂ ಕೂಡ ಒಂದಷ್ಟು ಪ್ರಚಾರ ಸಿಗ್ತದೆ, ಆ ಕಾರಣಕ್ಕಾಗಿ ಅವರು ಕೂಡ ನಮ್ಮನ್ನ ತೋರಿಸಿ ಅಂತ ಹೇಳ್ತಾರೆ. ಈಗಲೂ ಇದ್ದಾರೆ ಹಿಂದಿನ ಒಂದಷ್ಟು ತಮ್ಮ ಆಚರಣೆಗಳನ್ನ ಮಾಡ್ತಾ ಬರುವಂತವರು, ಆ ವಿಡಿಯೋ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಮತ್ತು ಅವರದೇ ಆದಂತಹ ನಿಷ್ಠೆಯಲ್ಲಿ ಬದುಕ್ತಾ ಇರುವಂತಹ ಒಂದಷ್ಟು ದೈವ ನರ್ತಕರು ಕೂಡ ಇದ್ದಾರೆ, ದೈವ ಚಾಕರಿಯವರು ಕೂಡ ಇದ್ದಾರೆ. ಈ 16 ಬಗೆಯ ಚಾಕರಿ, 16 ಬಗೆಯ ಕಟ್ಟಳೆಗಳು, ಇವೆಲ್ಲವೂ ಕೂಡ ನಮ್ಮ ದೈವಾರಾಧನೆಯಲ್ಲಿ ಅತಿ ಮುಖ್ಯವಾದಂತಹ ಅಂಗವನ್ನ, ತಮ್ಮ ವೈಶಿಷ್ಟ್ಯವನ್ನ ತೋರಿಸುವಂತದ್ದು. ಅದು ಹೊರಗಿನ ಆಚರಣೆಗಳಿಗೆ ಬಂದ್ರೆ ಮಣ್ಣ ಮುಹೂರ್ತದಿಂದ ಹಿಡಿದು ಭಂಡಾರ ಹಿಂದೆ ಹೋಗುವವರೆಗೆ, ಇನ್ನು ಕೊಡಿಯಡಿಯ ಒಳಗಿನ ಆಚರಣೆ ಬಂದಾಗ ಅಲ್ಲಿ ಎಣ್ಣೆ ಬುಳ್ಯದಿಂದ ಹಿಡಿದು ಪಿರಿಬುಳ್ಯ, ಈ ರೀತಿಯಾದಂತಹ 16 ಕಟ್ಲೆಗಳು, ಇವೆಲ್ಲವನ್ನ ಕೂಡ ಕುಟುಂಬ, ರಾಜ್ಯ, ಗ್ರಾಮ ಇವುಗಳೆಲ್ಲರನ್ನ ಕೂಡ ಸೇರಿಸಿಕೊಂಡು ನಡೆಯುವಂತ ಒಂದು ಸುಂದರವಾದಂತಹ ಆಚರಣೆ. ಅದನ್ನೀಗ ನಾವು ಈ ಪ್ರಚಾರದ ಗೋಜಿನಿಂದಾಗಿ ಕೇವಲ ಒಂದಷ್ಟು ಕ್ಷಣಗಳಿಗೆ, ಒಂದಷ್ಟು ವಿಡಿಯೋಗಳಿಗೆ, ರೀಲ್ಗಳಿಗೆ ಮಾತ್ರ ಸೀಮಿತವಾಗಿ ಬಿಟ್ರೆ, ಈಗ ಇಡೀ ರಾತ್ರಿ ನಡೆಯುವಂತಹ ಆಚರಣೆ ನಮಗೆ ಒಂದು ರೀಲ್ ನಲ್ಲಿ ಮಾತ್ರ ಕಾಣ್ತೇವೆ ಅಂತ ಆದ್ರೆ ನಮ್ಮ ಮಾನಸಿಕ ಸ್ಥಿಮಿತ ಅದೆಷ್ಟರ ಮಟ್ಟಿಗೆ ಕುಂಠಿತ ಆಗಿದೆ ಅನ್ನುವಂಥದ್ದು ಕೂಡ ನಾವು ಯೋಚನೆ ಮಾಡಿ, ನಮ್ಮ ಮನೆಯ ದೈವಾರಾಧನೆ ನಾವು ನಮ್ಮ ಕುಟುಂಬದೊಂದಿಗೆ ಎಷ್ಟು ಆ ದಿನವನ್ನ ಆ ದೈವಾರಾಧನೆ ಮಾಡುವಂತಹ ದಿನಮಾನಗಳಲ್ಲಿ ನಾವು ನಮ್ಮ ಕುಟುಂಬದೊಂದಿಗೆ ಎಷ್ಟು ಇರ್ತೇವೆ ಅದರ ಬಗ್ಗೆ ಯಾರಿಗೂ ಗಮನ ಇಲ್ಲ. ನಾವು ಇಡೀ ಕುಟುಂಬವನ್ನ ಕರ್ಕೊಂಡು ಕಾಂತಾರ ಸಿನಿಮಾ ತೋರಿಸ್ಲಿಕ್ಕೆ ಹೋಗ್ತೇವೆ, ಅದೇ ಕುಟುಂಬವನ್ನ ಕರ್ಕೊಂಡು ನಮ್ಮ ದೈವದ ಮನೆಗೆ ಹೋಗ್ತೇವಾ? ಅದು ಪ್ರಶ್ನೆಯಾಗಿ ಉಳ್ಕೊಂಡಿದೆ ಇವತ್ತಿನವರೆಗೂ ಕೂಡ. ಅದಕ್ಕಾಗಿ ಹೇಳ್ತಾ ಇದ್ದೇವೆ, ನಮ್ಮ ದೈವಾರಾಧನೆ ಅನ್ನುವಂಥದ್ದು ಅದು ನಮ್ಮ ಸಂಸ್ಕೃತಿಯ ಒಳಗೆ ಆಚರಣೆ ಮಾಡಿ ಇರ್ಲಿಕ್ಕೆ ಬಿಟ್ಟು ಬಿಡಿ. ಅದನ್ನ ನೀವು ಸಿನಿಮಾಗಳಲ್ಲಿ ಜಗತ್ತಿಗೆ ತೋರಿಸಬೇಕಾದಂತಹ ಅವಶ್ಯಕತೆಯೂ ಇಲ್ಲ, ನಮಗೆ ಅದರ ಅನಿವಾರ್ಯತೆಯೂ ಇಲ್ಲ. ನಮ್ಮ ದೈವಾರಾಧನೆಯನ್ನ ನಮ್ಮ ನೆಲದ ಸಂಸ್ಕೃತಿಯಾಗಿ ಇರ್ಲಿಕ್ಕೆ ಹೇಳಿ ನಾವು ಪಂಜುರ್ಲಿ, ನೀವು ಕಾಂತಾರದಲ್ಲಿ ನೋಡಿರುವಂತೆ ಪಂಜುರ್ಲಿಯ ವಿಡಿಯೋಗಳು ಬಹಳಷ್ಟು ಬರ್ತಾ ಇದೆ. ಪಂಜುರ್ಲಿಯದ್ದು ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು ಗ್ರಹಿಸಿಕೊಂಡಂತೆ ಒಂದು ವಿಚಾರ ಏನಂತ ಹೇಳಿದ್ರೆ, ಪಂಜುರ್ಲಿಯ ಮುಖವರ್ಣಿಕೆ ಅದು ಹಳದಿ, ಆ ಬಣ್ಣದಿಂದಾಗಿ ಪಂಜುರ್ಲಿ ಈ ವಿಡಿಯೋಗಳಿಗೆ ಫೋಕಸ್ ಮಾಡ್ಲಿಕ್ಕೆ ಅತಿ ಸುಲಭವಾಗಿ ಸಿಗುವಂತಹ ಒಂದು ದೈವ, ಈಗಿನ ಭಾಷೆಯಲ್ಲಿ ಹೇಳ್ಬೇಕಂತ. ಅದೇ ಕಲ್ಕುಡನ ವಿಚಾರ ಬಂದಾಗ ಅದು ಅಷ್ಟು ಪ್ರಚಾರ ಪಡೆಯುವುದಿಲ್ಲ. ಯಾಕೆ ಹೇಳಿದ್ರೆ ಕಲ್ಕುಡನ ಮುಖವರ್ಣಿಕೆ ಕಪ್ಪು, ಆ ಕಾರಣದಿಂದಾಗಿ ಅದರ ಪ್ರಚಾರ ಅಷ್ಟು ಬರ್ತಾ ಇಲ್ಲ. ಇನ್ನು ಕಲ್ಕುಡನ ಬಗ್ಗೆ ಸಿನಿಮಾ ಬಂದ್ರೆ ಅದು ಕೂಡ ಬರ್ಬಹುದೋ ಏನು. ನಮಗೆ ಈ ಈಗ ಕಾಂತಾರ ಅನ್ನುವಂಥ ಸಿನಿಮಾ ಬಂದಾಗ ಮನೆಗಳಲ್ಲಿ ಬಹಳಷ್ಟು ನೇಮಗಳು ನಡೆಯುತ್ತೆ, ಮನೆಯಲ್ಲಿ ಕೋಲಗಳು ನಡೆಯುತ್ತೆ,
ಆ ಕೋಲಕ್ಕೆ ಎಲ್ಲೋ ಮುಂಬೈಯಿಂದನೋ ದೂರದ ಹೊರದೇಶದಿಂದನೋ ಎಲ್ರು ಬಂದು ಅದನ್ನ ವೀಕ್ಷಿಸ್ತಾರೆ ಅನ್ನುವಂಥದ್ದು ಒಂದು ವಾದ ಇದೆ. ನಾವು ಹೇಳುವಂತದ್ದು ಕೇವಲ ಈ ಕೋಲದ ದಿನ ಮಾತ್ರ ನಮ್ಮ ದೈವಾರಾಧನೆಯ ಅಲ್ಲ, ನಮ್ಮ ದೈವಗಳಿಗೆ ಕೋಲ ನಡೆಯದೇ ಇರುವಂತಹ ಸಂದರ್ಭಗಳಲ್ಲಿ ಕೂಡ ಈ ಬೇಷದ ಭೋಗ ಏನು ಹೇಳ್ತೇವೆ ಆ ದಿನಗಳಲ್ಲಿ ಅಥವಾ ವರ್ಷಗಳಲ್ಲಿ ನಡೆಯುವಂತಹ ದೈವದ ಆಚರಣೆ ಏನಿದೆ ಆ ದಿನಗಳಲ್ಲಿ ನಾವು ನಮ್ಮ ಮನೆಯವರನ್ನ ಹೊರ ದೇಶದಿಂದ ಹೊರ ರಾಜ್ಯದಿಂದ ಎಷ್ಟು ದೈವದ ಮನೆಗೆ ಕರ್ಕೊಂಡು ಬರ್ತೇವೆ. ನಮ್ಮ ಸುಂದರವಾದಂತಹ ಆಚರಣೆ ಇದೆ ದೈವದ ಬೇಷದ ಭೋಗ. ಅಂದ್ರೆ ಬೆಳಗ್ಗಿನಿಂದ ಸಂಜೆಯವರೆಗೆ ರಾತ್ರಿಯವರೆಗೂ ಕೂಡ ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ದೈವವನ್ನ ಆಚರಣೆ ಮಾಡುವಂತಹ ಕ್ರಮ ಇದೆ. ನಾವು ಅದಕ್ಕೆ ಯಾರಿಗೂ ಬೇಕಾಗಿಲ್ಲ. ಅದನ್ನ ಬಿಟ್ಟು ಕೇವಲ ನಮ್ಗೆ ಸಿನಿಮಾ ಬಂತು ಅನ್ನುವಂತಹ ಬಹಳಷ್ಟು ಜನರಿಗೆ ವಿಡಿಯೋ ಮಾಡುವಂತ ಒಂದು ಹುಚ್ಚಿದೆ. ಈ ದೈವಾರಾಧನೆಯಲ್ಲಿ ವಿಡಿಯೋ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಂತ ಕೇಳಿದ್ರೆ ನಾವು ಕೆಲವು ಕಡೆಗಳಲ್ಲಿ ಹೋಗುವಾಗ ನೋಡ್ತೇವೆ. ನಮ್ಮ ದೈವದ ಆಚರಣೆಗಳು ಏನಂತ ಕೇಳಿದ್ರೆ ಅದರಲ್ಲಿ ಕೊಡಿಯಡಿ ಅನ್ನುವಂತ ಒಂದು ಸಿದ್ಧಾಂತ ಬರುತ್ತೆ. ನಾವು ಮನೆಯೊಳಗಿನಿಂದನೋ ಅಥವಾ ಗ್ರಾಮ ಕಟ್ಟಿನಿಂದ ತನ್ನಂತಹ ಭಂಡಾರವನ್ನ ಆ ದೈವದ ಪರಿಕರಗಳನ್ನ ಆ ಕೊಡಿಯಡಿಯಲ್ಲಿ ಏನು ಹೇಳ್ತೇವೆ, ಆ ಆಜಿಕಂಬ, ಪದ್ನಾಜಿ ಕೋಲು, ಆಯದ ಕೊಂತಾಲ ಚಪ್ಪರ ಅಂತ ಏನ್ ಹೇಳ್ತೇವೆ, ಅದರ ಹೆಚ್ಚಾಗಿ ಪಶ್ಚಿಮ ಭಾಗದಲ್ಲಿ ಮತ್ತಾರ್ನೆ ಅಂದ್ರೆ ದೈವಗಳನ್ನ ಒಂದು ಟೆಂಪರರಿಯಾಗಿ ನಿಲ್ಲಿಸುವಂತಹ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಆ ದೈವಗಳನ್ನ ನಿಲ್ಲಿಸಿ ಆ ಬಳಿಕ ಎದುರಿನಲ್ಲಿ ರಂಗೋಲಿ ಅಂತ ಹೇಳಿದ್ರೆ ಮಂಡಲ ಬರೆದು ಆ ಮಂಡಲದ ಮೇಲ್ಭಾಗದಲ್ಲಿ ಭತ್ತ, ಅದರ ಮೇಲ್ಭಾಗದಲ್ಲಿ ಅಕ್ಕಿ ಇವುಗಳನ್ನ ಇಟ್ಟು ಅದರ ಮೇಲ್ಭಾಗದಲ್ಲಿ ಮುಕ್ಕಲೆ, ಅದರ ಮೇಲ್ಭಾಗದಲ್ಲಿ ಅನ್ನ ನೈವೇದ್ಯ ಅಂತ ಏನು ಹೇಳ್ತೇವೆ, ಬಲಿ ಅಂತ ಹೇಳ್ತೇವೆ, ಆ ಬಲಿಯನ್ನ ಇಟ್ಟು ಅದರ ಮೇಲ್ಭಾಗದಲ್ಲಿ ಬಲ್ಲೋಲಿ ಅಂದ್ರೆ ಕೊಡಿ ಅಂತ ಏನು ಕಟ್ತೇವೆ. ಈ ರೀತಿಯಾದಂತಹ ಆಚರಣೆಗಳು ಅದನ್ನ ದೈವ ಎದುರಿನಲ್ಲಿ ನಿಂತು ನೇರವಾಗಿ ಅದರ ದೃಷ್ಟಿಯನ್ನ ಹಾಯಿಸಿದಾಗ ಇವೆಲ್ಲವೂ ಕೂಡ ದೈವಕ್ಕೆ ಕಾಣುವಂತಿರ್ಬೇಕು. ಇವು ದೈವಾರಾಧನೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಈ ವಿಡಿಯೋದ ಹುಚ್ಚಿನಿಂದಾಗಿ ನಾವೊಂದು ಕೆಲವು ಕಡೆಗಳಲ್ಲಿ ಹೋಗುವಾಗ ಈ ದೈವಸ್ಥಾನದ ಒಳಭಾಗ ಕಾಣುವುದಿಲ್ಲ. ಯಾಕೆ ಕೇಳಿದ್ರೆ ಎದುರು ಭಾಗದ ಸುತ್ತಲಲ್ಲಿ ಜನ ತಮ್ಮ ಮೊಬೈಲ್ಗಳಲ್ಲಿಯೋ ಕ್ಯಾಮರಾಗಳಲ್ಲಿಯೋ ವಿಡಿಯೋವನ್ನ ಮಾಡ್ತಾ ಇರ್ತಾರೆ. ಈ ಬೆಲ್ಲಕ್ಕೆ ನೊಣ ಬಂದಂತೆ ಜನ ಈ ದೈವಾರಾಧಕನ ಮಧ್ಯದಲ್ಲಿ ನಿಂತು ಸುತ್ತಲಿನ ಫೋಟೋಗಳನ್ನ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ. ಇವು ನಮ್ಮ ಆಚರಣೆಗಳಲ್ಲ. ದೈವವನ್ನ ಅರೆಕ್ಷಣ ಕಣ್ತುಂಬಿಕೊಳ್ಳುವಂತಹದ್ದು ನಮ್ಮ ಸೌಭಾಗ್ಯ ಅಂತ ಭಾವಿಸಿಕೊಳ್ಳುವಂತವರು ನಾವು. ಈ ರೀತಿಯಾದಂತಹ ವಿಡಿಯೋಗಳು ನಮಗೆ ಬೇಕಾಗಿಲ್ಲ. ಈಗ ಬಹಳಷ್ಟು ಜನರು ಹೇಳುವಂತದ್ದಿದೆ ಕಾಂತಾರ, ಅದರಲ್ಲಿ ಪಂಜುರ್ಲಿ ದೇವರು ಅಂತ. ಪಂಜುರ್ಲಿ ದೇವರಲ್ಲ, ದೈವ. ನಮ್ಮಲ್ಲಿ ಒಂದು ಮಾತಿದೆ, ದೈವ ಮತ್ತು ದೇವರು ಅದನ್ನ ನಾವು ಸಮಾನಾಂತರವಾಗಿ ಕಾಣುವಂತವರು. ಈಗ ದೈವರು ಮತ್ತು ದೇವರು ಆರಾಧನೆಯಲ್ಲಿ ವಿಭಿನ್ನತೆ ನಮ್ಮಲ್ಲಿ ಏನು ಅಂತ ಕೇಳಿದ್ರೆ, ದೇವರು ಅಂತ ಹೇಳಿದ್ರೆ ಅದು ಸ್ಥಿರ. ಒಂದು ದೇವಸ್ಥಾನ ಇದ್ರೆ, ಗ್ರಾಮ ಕಟ್ಟಿನ ದೇವಸ್ಥಾನ ಅಂತ ಉದಾಹರಣೆ ತಗೊಂಡ್ರೆ, ದೇವಸ್ಥಾನಕ್ಕೆ ಪ್ರತಿಷ್ಠೆಗಳು, ಅದಕ್ಕೆ ಅಭಿಷೇಕ ಅದು ಆ ಜಾಗದಲ್ಲಿ ಇರುತ್ತೆ. ಉತ್ಸವದ ಸಂದರ್ಭಗಳಲ್ಲಿ ಅದರ ಉತ್ಸವ ಮೂರ್ತಿಯನ್ನ ಬಲಿಯಾಗಿ ತಗೊಂಡು ಬರ್ತಾರೆ. ಅದನ್ನ ಬಿಟ್ರೆ ದೈವಾರಾಧನೆಯಲ್ಲಿ ಏನು ಅಂತ ಕೇಳಿದ್ರೆ ಅದು ಭಂಡಾರದ ಮನೆ ಇರ್ಬೋದು ಅಥವಾ ದೈವದ ಮನೆ ಇರ್ಬೋದು. ಅಲ್ಲಿ ಇರುವಂತಹ ದೈವವನ್ನ ಈಗ ಕೋಲಗಳ ಸಂದರ್ಭಗಳಲ್ಲಿ ಅವುಗಳನ್ನ ವ್ಯವಸ್ಥಿತವಾಗಿ ಭಂಡಾರದ ಮುಖೇನವಾಗಿ ತಂದು ನಿರ್ದಿಷ್ಟವಾದಂತಹ ಸ್ಥಳ ಜಾಗದಲ್ಲಿ ಕೊಡಿಯಡಿ ಅಂತ ಏನು ಹೇಳ್ತೇವೆ, ಆಜಿಕಂಬ, ಪದ್ನಾಜಿ ಕೋಲು, ಆಯದ ಕೊಂತಾಲ ಚಪ್ಪರ, ಈ ಕೊಡಿಯಡಿಯಲ್ಲಿ ನಿರ್ದಿಷ್ಟವಾಗಿ ತಂದು ಅದಕ್ಕೆ ಮೀಸಲಿರಿಸಿದಂತಹ ಮತ್ತಾರ್ನೆಯಲ್ಲಿ ಆ ದೈವವನ್ನ ಟೆಂಪರರಿಯಾಗಿ ಪ್ರತಿಷ್ಠಾಪಿಸಿ ಅಲ್ಲಿನ ಕ್ರಿಯಾದಿಗಳು ಮುಗಿದ ಬಳಿಕ ಮತ್ತೆ ಯಥಾವತ್ತಾಗಿ ಅದನ್ನ ಭಂಡಾರವನ್ನ ಮತ್ತೆ ತಗೊಂಡು ಹಿಂದೆ ಅದ ದೈವದ ಮನೆಗೂ ಅಥವಾ ಗ್ರಾಮ ಕಟ್ಟಿನ ಭಂಡಾರದ ಮನೆಗೂ ತಗೊಂಡು ಹೋಗಿ ಇಡುವಂತಹ ವ್ಯವಸ್ಥೆ ಇದು ದೈವಾರಾಧನೆ. ಹಾಗಾಗಿ ದೇವತಾರಾಧನೆ ಮತ್ತು ದೈವಾರಾಧನೆಯಲ್ಲಿ ವಿಭಿನ್ನತೆ ಇದೆ. ದೇವತಾರಾಧನೆಯನ್ನ ನಾವೊಂದು ಕ್ಷೇತ್ರದಲ್ಲಿ ಮಾಡ್ಕೊಂಡು ಬಂದ್ರೆ ದೈವಾರಾಧನೆಯಲ್ಲಿ ದೈವವೇ ಬಂದು ಮಾತನಾಡುತ್ತೆ ಅನ್ನುವಂತ ನಂಬಿಕೆ ಕೂಡ ನಾವು ಕೊನೆಯದಾಗಿ ಏನ್ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ನೀವು ಆ ಸಿನಿಮಾವನ್ನ ಅಲ್ಲಿ ಥಿಯೇಟರ್ಗಳಿಗೆ ಹೋಗಿ ನೋಡಿ, ಅದು ನಿಮ್ಮ ಇಚ್ಛೆಗೆ ಬಿಟ್ಟಿರುವಂತಹ ವಿಚಾರ. ಆದ್ರೆ ಅದನ್ನ ಹೊರಗೆ ಬಂದು ಅನುಕರಣೆ ಮಾಡುವಂಥದ್ದು, ಅದನ್ನ ಇನ್ಯಾವುದೋ ಶಾಲಾ ಕಾಲೇಜ್ ಡೇಗಳಲ್ಲಿ ಮಾಡುವಂಥದ್ದು, ಇನ್ಯಾವುದೋ ಕಂಪನಿಗಳಲ್ಲಿ ಮಾಡುವಂಥದ್ದು, ರಸ್ತೆಯ ಟ್ಯಾಬ್ಲೋಗಳಲ್ಲಿ ಮಾಡುವಂಥದ್ದು, ಈ ರೀತಿಯಾದ ಮಾಡಿದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಮಣ್ಣಿನ ಆಚರಣೆಗಳು ಇಡೀ ತುಳುನಾಡಿನವರು ಅದರ ವಿರುದ್ಧವಾಗಿ ಪ್ರತಿಭಟಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಗಮನ ಹರಿಸಿ ಮತ್ತು ಈ ನೆಲಮೂಲದ ಆಚರಣೆಯನ್ನ ಇಲ್ಲಿನ ಸಂಸ್ಕೃತಿಯಾಗಿ ಇರ್ಲಿಕ್ಕೆ ಬಿಡಿ ಅನ್ನುವಂತಹ ಮನವಿಯೊಂದಿಗೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ಸಿನಿಮಾಗಳು ಬರಲಿ, ನಮ್ಮ ಸಂಸ್ಕೃತಿಯ ಬಗ್ಗೆ ಆರಾಧನೆ ಮಾಡುವಂತಹ ರೀತಿಗಳನ್ನ ತಿಳಿಯಪಡಿಸ್ಲಿ. ಬಿಟ್ರೆ ಅದೇ ಪರಮ ಸತ್ಯ ಮತ್ತು ಅದರಲ್ಲಿ ತೋರಿಸಿರುವಂತದ್ದೇ ನಿಜ ಅನ್ನುವಂಥದ್ದು ಗೋಜಿಗೆ ನಾವ್ಯಾರು ಹೋಗಬಾರದು ಅನ್ನುವಂಥ ದೈವಾರಾಧನೆ ಅನ್ನುವಂಥದ್ದು ಈ ಮಣ್ಣಿನ ಸಂಸ್ಕೃತಿ.
ಈ ಮಣ್ಣಿನ ಸಂಸ್ಕೃತಿ ಅನ್ನುವಂಥದ್ದು ಈ ಮಣ್ಣಿಗೆ ಸೀಮಿತವಾಗಿರ್ಲಿಕ್ಕೆ ಬಿಡಿ ಅನ್ನುವಂಥದ್ದು ನಮ್ಮೆಲ್ಲರ ಮನವಿ.